ಒಂದು ಫೋನ್ ಕಾಲ್ ನಂಬಿ ಆನ್ಲೈನ್ನಲ್ಲಿ ಮೊಬೈಲ್ ಬುಕ್ ಮಾಡಿದ ಯುವಕನಿಗೆ ಮೊಬೈಲ್ ಬದಲು ಸ್ವೀಟ್ ಬಾಕ್ಸ್ ಬಂದಿರುವ ಘಟನೆ ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮುಗುಳುವಳ್ಳಿ ಗ್ರಾಮದ ತೀರ್ಥಕುಮಾರ್ ಆನ್ಲೈನ್ ನಂಬಿ ಮೋಸ ಹೋದ. ಈ ಗ್ರಾಮದಲ್ಲಿ ಕೇವಲ ಒಬ್ಬ ಯುವಕನಷ್ಟೇ ಮೋಸ ಹೋಗಿಲ್ಲ. ಕಳೆದ 20 ದಿನಗಳಲ್ಲಿ ಇದೇ ರೀತಿ 5 ಮೋಸ ಹೋಗಿದ್ದಾರೆ. ತೀರ್ಥಕುಮಾರ್ಗೆ ಸೋನ್ ಪಾಪಡಿ ಬಂದಿದೆ. ಕೆಲವರಿಗೆ ವೇಸ್ಟ್ ಬಟ್ಟೆ ಮತ್ತೆ ಕೆಲವರಿಗೆ ವೇಸ್ಟ್ ಬ್ಯಾಟರಿ ಹಾಗೂ ಚಾರ್ಜರ್ ಒಬ್ಬೊಬ್ಬರಿಗೆ ಒಂದೊಂದು ಬಂದಿದೆ. ಎಲ್ಲರೂ 1,500ದಿಂದ 2,500 ರೂಪಾಯಿವರೆಗೆ ಹಣವನ್ನು ಕಳೆದುಕೊಂಡಿದ್ದಾರೆ. ಈಗ ಮೊಬೈಲ್ ಬದಲು ಬಂದ ವಸ್ತುಗಳನ್ನು ನೋಡಿ ಅದೇ ನಂಬರ್ಗೆ ಫೋನ್ ಮಾಡಿದರೆ ಉತ್ತರವಿಲ್ಲ. ಕಳೆದ 8 ದಿನಗಳ ಹಿಂದೆ ತೀರ್ಥಕುಮಾರ್ಗೆ ಯುವತಿಯೊಬ್ಬಳು ಫೋನ್ ಮಾಡಿದಳು. ನಿಮ್ಮ ನಂಬರ್ ಲಕ್ಕಿ ಡಿಪ್ನಲ್ಲಿ ಸೆಲೆಕ್ಟ್ ಆಗಿದೆ. ನೀವು 1,500 ಹಣ ನೀಡಿದರೆ 15,000 ರೂಪಾಯಿ ಬೆಲೆ ಬಾಳುವ ಹೆಸರಾಂತ ಕಂಪನಿಯ ಮೊಬೈಲ್ ಸಿಗಲಿದೆ ಎಂದಿದ್ದಾಳೆ. ಮೋಸ ಆಗಲ್ಲ, ನೀವು ಮೊಬೈಲ್ ನೋಡಿ ಹಣ ನೀಡಿ ಎಂದಿದ್ದಾಳೆ. ಅವಳ ಮಾತನ್ನು ಕೇಳಿ ಹಳ್ಳಿಗರು ಫೋನ್ ಬುಕ್ ಮಾಡಿ 8 ದಿನಗಳಿಂದ ಹೊಸ ಮೊಬೈಲ್ಗೆ ಕಾದಿದ್ದಾರೆ. ಮೊಬೈಲ್ ಬಂದಾಗಲೂ ಆ ಯುವತಿಗೆ ಫೋನ್ ಮಾಡಿದ್ದಾರೆ. ಆಗಲೂ ಆಕೆ ಓಪನ್ ಮಾಡಿ ಏನು ಮೋಸ ಇಲ್ಲ ಎಂದಿದ್ದಕ್ಕೆ ಪೋಸ್ಟ್ ಆಫೀಸ್ನಲ್ಲಿ ಹಣ ಕಟ್ಟಿ ಪಾರ್ಸೆಲ್ ತೆಗೆದುಕೊಂಡಿದ್ದಾರೆ. ಆಕೆಯೊಂದಿಗೆ ಮಾತನಾಡಿಕೊಂಡೇ ಬಾಕ್ಸ್ ಓಪನ್ ಮಾಡಿದ್ದಾರೆ. ಆದರೆ ಬಾಕ್ಸ್ನಲ್ಲಿ ಮೊಬೈಲ್ ಇದ್ದಿದ್ದು ಸ್ವೀಟ್ ಬಾಕ್ಸ್. ಮತ್ತೆ ಫೋನ್ ಮಾಡಿದರೆ ರಿಂಗ್ ಆದರೂ ಆಕೆ ಫೋನ್ ಎತ್ತಲ್ಲ. ಆಗ ಹಳ್ಳಿಗರಿಗೆ ನಾವು ಮೋಸ ಹೋದೆವು ಎಂದು ಅರಿವಾಗಿದೆ. ಪೋಸ್ಟ್ ಆಫೀಸ್ನಲ್ಲೂ ನೋಡಿ ವಾಪಸ್ ಕಳಿಸಬಹುದು, ಮೋಸ ಆಗುವ ಸಾಧ್ಯತೆ ಇರುತ್ತೆ ಎಂದು ಹೇಳಿದ್ದಾರೆ. ಆದರೆ ಆಕೆ ಅಷ್ಟು ಕಾನ್ಫಿಡೆಂಟ್ನಿಂದ ಹೇಳಿದ್ರಿಂದ ಹಳ್ಳಿಗರು ಹಣ ಕೊಟ್ಟು ಮೋಸ ಹೋಗಿದ್ದಾರೆ. ಇದೀಗ ಮೋಸ ಹೋದವರು ಯಾರದ್ದೋ ಫೋನ್ ಕಾಲ್ ನಂಬಿ ಹಣ ಕಳೆದುಕೊಂಡಿದ್ದೇವೆ, ನಾವು ಮೋಸ ಹೋಗಿದ್ದೇವೆ ಎಂದು ಪರಿತಪಿಸುತ್ತಿದ್ದಾರೆ.